ಇರುವತ್ತೂರು ಮಹಾಮಾಯಿ ಮಾರಿಗುಡಿ ದೇವರಕಲ್ಲು ಮತ್ತು ಜೀರ್ಣೋದ್ಧಾರ ಸಮಿತಿ ಇದರ ವತಿಯಿಂದ ಶ್ರೀ ಮಹಾಮಾಯಿ ಅಮ್ಮನ ದೇಗುಲದ ನಿರ್ಮಾಣದ ಪೂರ್ವಭಾವಿಯಾಗಿ ಊರ ಪರವೂರ ಭಕ್ತಾದಿಗಳಿಂದ ಇಂದು ಮುಷ್ಟಿ ಕಾಣಿಕೆ ಸೇವೆ ಜರುಗಿತು. ಈ ಸಂದರ್ಭ ವಿ ಸುನಿಲ್ ಕುಮಾರ್ ಮುಷ್ಟಿ ಕಾಣಿಕೆ ಸಮರ್ಪಿಸಿ ಮಾರಿಗುಡಿ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನವನ್ನು ತರುವುದಾಗಿ ಈ ಸಂದರ್ಭದಲ್ಲಿ ಹೇಳಿದರು. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಇರುವತ್ತೂರು ಗ್ರಾಮ ನನ್ನ ಹೃದಯದ ಒಂದು ಭಾಗವಾಗಿದೆ. ಈ ಕ್ಷೇತ್ರ ಭಾರಿ ಪುರಾತನ ಮತ್ತು ಪವಿತ್ರವಾದ ಕ್ಷೇತ್ರವಾಗಿದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಅಧ್ಯಕ್ಷರಾದ ಮಂಜುನಾಥ ದೇವಾಡಿಗ, ಗೌರವಾಧ್ಯಕ್ಷರಾದ ಧರ್ಮಪಾಲ ದೇವಾಡಿಗ, ಮುಂಬೈ ಮತ್ತಿತರರು ಉಪಸ್ಥಿತರಿದ್ದರು. ಮಹನೀಯರನ್ನ ಇಲ್ಲಿ ಅವರ ನಾಮಸ್ಮರಣೆ ಮಾಡುವುದಕ್ಕೆ ಬಯಸ್ತೇನೆ. ಶ್ರೀ ಸುಧಾಕರ ದೇವಾಡಿಗ, ಉದ್ಯಮಿಗಳು, ಮುಂಬೈ, 1,11,111 ರೂಪಾಯಿ. ನಮ್ಮ ಮಾತ್ರ ನಮ್ಮ ಒಳ್ಳೆಯ ಕರ್ತಕವಾಗಿ ಗೋಡೆಯಲ್ಲಿ ನಿರ್ಮಾಣ ಮಾಡ್ತದೆ, ಬದುಕಲು ಪ್ರಯತ್ನ ಮಾಡ್ತದೆ. ಮಾತ್ರ ಖಂಡಿತವಾದ ಒಂದು ಇಡೀ ಊರದ ದೇವಸ್ಥಾನ, ಊರದಲ್ಲಿ ಮಾರಿಯಮ್ಮ ಆಶೀರ್ವಾದ ಕೊಡೋದು, ಅದಕ್ಕೆ ಏಪಲ ಅಕಲ ಒಂಜಿ ಸುಖ ಬೊಕ್ಕ ಅಕಲ ಏಪಲ ಜೀವನಗಳು ಸಮೃದ್ಧಿ ಆಗಿನ ಪರಿಸ್ಥಿತಿಗೆ ಕಲ್ಪಿಸಬೇಕು ಬಂದಿನ ಒಂದು ಬೊಕ್ಕ ನಿಗಳ ಜೋಗಲಿ ಮತ್ತು ವಿದ್ಯಾಭ್ಯಾಸ ಕೊಡೋದು, ಶಿಕ್ಷಣ ಇಂಥ ಏತಲ ಅವಕಾಶಗಳು ನಿಮ್ಮ ಕಾಲಗಳು ಅವಕಾಶ ಅಂಡ ಇತ್ತೆ ಏತು ಶಿಕ್ಷಣ ಪಡೆಯುವುದರ ಅದಕ್ಕೆ ಅವಕಾಶ ಉಂಟು. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಅದಕ್ಕೆ ಸ್ಕಾಲರ್ಶಿಪ್ ಕೊಡ್ಬೇಕು. ಭಾವನೆ ಮನ್ ಬಂದೆ ತೂಕ ಬಂದಿನ ಆ ಭಾವನೆ ಇತಿರೇಕ ಹತ್ರ ಜನಗಳು ಬೆಂಬಲ ಕೊಡ್ತಾರೆ. ಅದರ ಹತ್ರ ನಮ್ಮ ನಡವಳಿಕೆ ಇದೆ ಕೊಡು, ಕ್ಯಾರೆಕ್ಟರ್ ಇದೆ ಕೊಡು. ನಮ್ಮ ದೇವಸ್ಥಾನದ ಹೋಗಿ ಎದುರು ಹೋದಾಗ ಆ ಗುಡಿಗೆ